ಒಂದು ಸಿನಿಮಾವೇ? ಈ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ನನ್ನಲ್ಲೂ ಮೂಡ್ತಾ ಇದೆ. ಇವೆಲ್ಲದರ ಬಗ್ಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತೀನಿ. ಆದರೆ ತಪ್ಪದೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಸ್ನೇಹಿತರೆ, ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಸ್ಯಾಂಡಲ್ವುಡ್ನಲ್ಲಿ ಬಿಡುಗಡೆಯಾದ ಕನ್ನಡ ಚಿತ್ರವೊಂದು ನಮ್ಮ ಇಡೀ ತುಳುವ ನಾಡನ್ನೇ ತಿರುಗಿ ನೋಡುವಷ್ಟು ಮಾಡಿದೆ. ಹೌದು, ನಟ ನಿರ್ದೇಶಕ ರಿಷಬ್ ಶೆಟ್ಟಿಯವರ ಸಾರಥ್ಯದಲ್ಲಿ ಹಾಗೂ ಹೊಂಬಾಳೆ ಫಿಲಂ ನಡಿಯಲ್ಲಿ ಮೂಡಿಬಂದಂತಹ ಕಾಂತಾರ ಚಿತ್ರವೇ ದೇಶದ ಮೂಲೆ ಮೂಲೆಯಲ್ಲಿ ಪ್ರತಿಯೊಂದು ಭಾಷೆಯ ಭಾರತೀಯರನ್ನ ನಿಬ್ಬೆರಗಾಗುವಂತೆ ಮಾಡ್ತಾ ಇದೆ. ಅದರಲ್ಲೂ ತುಳುವ ನಾಡಿನ ಕುಟುಂಬದ ಪ್ರಧಾನ ದೈವವಾದ ಪಂಜುರ್ಲಿ ಮತ್ತು ಕ್ಷೇತ್ರಪಾಲಗುಳಿಗನ ಅಬ್ಬರದ ಕಲೆ ಕಾರ್ಣಿಕವು ಎಲ್ಲರಲ್ಲೂ ಭಯಭಕ್ತಿಯನ್ನ ತಂದೊಡ್ಡಿದೆ. ಇಂತಹ ಅದ್ಭುತ ಚಿತ್ರವನ್ನ ನೀಡಿದಂತಹ ರಿಷಬ್ ಶೆಟ್ಟಿ ಹಾಗೂ ಅವರ ತಂಡಕ್ಕೆ ಹೃತ್ಪೂರ್ವಕ ಕೃತಜ್ಞತೆಯನ್ನ ಎಲ್ಲ ಸಿನಿಪ್ರಿಯರ ಪರವಾಗಿ ನಮ್ಮ ನ್ಯೂಸ್ ಸುದ್ದಿ ತಂಡದ ಮುಖೇನ ನಾನು ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ನಿಜವಾಗಿಯೂ ಗೆದ್ದಿರುವುದು ಯಾವುದು? ಕಾಂತಾರ ಚಿತ್ರವು ಅಲ್ಲ, ಚಿತ್ರದ ಮುಖೇನ ನಮ್ಮ ತುಳುನಾಡ ದೈವಾರಾಧನೆಯ ಮಹತ್ವವು? ಅದೇನೇ ಇರಲಿ, ಒಟ್ಟಿನಲ್ಲಿ ಅದ್ಭುತ ಸ್ವಚ್ಛಂದ ಪರಂಪರೆಯುಳ್ಳಂತಹ ನಮ್ಮಿ ತುಳುನಾಡಿನ ದೈವಾರಾಧನೆ, ಅದರ ಜೊತೆಗೆ ಪಂಜುರ್ಲಿ ಗುಳಿಗನ ಕಲೆ ಕಾರ್ಣಿಕದ ಶಕ್ತಿ ಎಲ್ಲೆಡೆ ಪಸರಿಸುವಂತೆ ಈ ಸಿನಿಮಾವು ಮಾಡಿದೆ. ಇಡೀ ಚಿತ್ರದ ಕೊನೆಯ ಒಟ್ಟು 20 ನಿಮಿಷ ಏನಿದೆ ನೋಡಿ, ಅದು ಈ ಚಿತ್ರಕ್ಕೆ ಕಿರೀಟವನ್ನೇ ತಂದುಕೊಟ್ಟಿದೆ. ಬನ್ನಿ ಹಾಗಾದ್ರೆ ಅಂತಹ ವಿಶೇಷ ಏನಿತ್ತು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಮತ್ತಷ್ಟು ನಾವು ನೋಡೋಣ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಮುಂದಿನ ಹೊಸ ನೋಟಿಫಿಕೇಷನ್ಗಾಗಿ ನಮ್ಮ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಲು ಮರೆಯದಿರಿ. ಫೇಸ್ಬುಕ್ ಪೇಜ್ ಇದೆ, ಅದನ್ನು ಲೈಕ್ ಮಾಡಿರಿ. ಅದೇ ರೀತಿ ಇನ್ಸ್ಟಾದಲ್ಲಿ ನಮ್ಮನ್ನು ಫಾಲೋ ಮಾಡಿ. ಸ್ನೇಹಿತರೆ, ಈ ವಿಚಾರದ ಬಗ್ಗೆ ಮಾಹಿತಿ ತಿಳಿಯುವ ಮುನ್ನ ಇದರಲ್ಲಿ ಬರುವ ಪಂಜುರ್ಲಿ ದೈವ ಮತ್ತು ಕ್ಷೇತ್ರಪಾಲಗುಳಿಗದ ಹಿನ್ನೆಲೆಯನ್ನ ಹಾಗೂ ಅದರ ಕಾಣಿಕತೆಯ ಬಗ್ಗೆ ನಾನು ಕಲೆ ಹಾಕಿಕೊಂಡಿರುವಂತಹ ಹಾಗೂ ಹಿರಿಯವರಲ್ಲಿ ಕೇಳಿ ತಿಳಿದುಕೊಂಡಂತಹ ಹಾಗೂ ಇತರ ಕಡೆಗಳಿಂದ ನನಗೆ ಸಿಕ್ಕಿರುವಂತಹ ವಿಚಾರವನ್ನ ಮೊದಲು ನಾನು ನಿಮಗೆ ತಿಳಿಯಪಡಿಸಲಿಕ್ಕೆ ಇಚ್ಛಿಸ್ತೇನೆ. ಪಂಜುರ್ಲಿ ತುಳುನಾಡಿನ ಒಂದು ದೈವದ ಹೆಸರು. ಇದು ಹಂದಿಯ ರೂಪವನ್ನ ಹೊಂದಿದೆ. ಇದನ್ನ ನಮ್ಮ ತುಳುವ ನಾಡಿನಲ್ಲಿ ಕುಲ ದೈವವಾಗಿ ಆರಾಧನೆ ಮಾಡ್ತಾರೆ ಹಾಗೂ ಇದು ಕುಟುಂಬದಲ್ಲಿ ಮಾವನ ಸ್ಥಾನದಲ್ಲಿ ನಿಂತ ದೈವವಾಗಿದೆ ಅಂತ ಸಹ ಹಿರಿಯರು ಹೇಳ್ತಾರೆ. ತುಳುವಲ್ಲಿ ಒಂದು ಮಾತಿದೆ, ಮೂಡೈ ಘಟ್ಟಡ್ದು ಪಡ್ಡಾಯಿ ಕಡಲ ಬರಿ ಮುಟ್ಟ, ತೆಂಕಾಯಿಡ್ದು ಬಡಕಾಯಿ ಮುಟ್ಟ, ಪ್ರತಿ ಇಲ್ಲು ಜಾಗೆಡು ಮೇಲೆ ಆಯಿ ದೈವ ಪಂಡ ಅವು ಪಂಚುರ್ಲಿ ದೈವ. ಅಂದ್ರೆ ಪೂರ್ವ ಗುಡ್ಡದಿಂದ ಪಶ್ಚಿಮ ಕಡಲ ತಡಿ, ಉತ್ತರ ದಿಕ್ಕಿನಿಂದ ದಕ್ಷಿಣದ ಇಂಚು ಇಂಚುಗಳ ಮನೆಗಳಲ್ಲೂ ನೆಲೆ ನಿಂತಹ ಸತ್ಯದ ದೈವ ಅಂದ್ರೆ ಅದು ಪಂಜುರ್ಲಿ ಅಂತ ಹೇಳ್ತಾರೆ. ಇಂತಹ ಪಂಜುರ್ಲಿ ದೈವದ ಉದ್ಭವದ ಬಗ್ಗೆ ನಾನಾ ಕಥೆಗಳು ಇದೆ. ಅದರಲ್ಲೂ ಒಂದು ಕಥೆಯ ವಿಚಾರವನ್ನ ನಾನಿಲ್ಲಿ ತಿಳಿಯಪಡಿಸ್ತೇನೆ. ಅನೇಕ ಕಥೆಗಳು ಆಯಾಯ ಸ್ಥಳಗಳಿಗೆ ಹಾಗೂ ಅಲ್ಲಿಯ ಒಂದು ಸಂಬಂಧಿತ ವಿಚಾರವಾಗಿ, ಕುಟುಂಬ ಸಂಬಂಧಿತವಾಗಿ, ಸ್ಥಳಕ್ಕೆ ಸಂಬಂಧಿತವಾಗಿ ರೂಪಿತವಾಗಿರುವಂಥದ್ದು. ಇಲ್ಲಿ ನಾನು ಪ್ರಾದೇಶಿಕ ರೀತಿಯಲ್ಲಿ ಕುಪ್ಪೆ, ವರ್ಣಾರ ಮತ್ತು ಬೇರೆ ಬೇರೆ ಪಂಜುರ್ಲಿ ದೈವದ ಕಥೆಗಳನ್ನು ಸಣ್ಣ ಪುಟ್ಟ ವಿಚಾರದಲ್ಲಿ ತಿಳಿಪಡಿಸ್ತೇನೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮೊಡಂತ್ಯಾರ್ ಪರಿಸರದ ಒಳ ಪರಿಸರ ಏನಿದೆ ನೋಡಿ, ಪಂಜುರ್ಲಿ ದೈವದ ಒಂದು ಪ್ರಧಾನ ಸ್ಥಳ ಅಂತ ಹೇಳಿ ಕಥೆಯಲ್ಲಿ ತಿಳಿದು ಬರುತ್ತೆ. ಇನ್ನು ಪಂಜುರ್ಲಿ ದೈವದ ಕಥೆಯನ್ನ ಪಾರ್ದನದ ಆಧಾರದಲ್ಲಿ ತಿಳಿಯುವುದಾದ್ರೆ, ಒಂದು ಸಲ ಈಶ್ವರ ಅಥವಾ ಬಲ್ಲಾಳ ಎಂಬಂತಹ ಹೆಸರಿನ ಬೇಸಾಯಗಾರ ತಾನು ಬೆಳೆದ ಬೇಸಾಯವನ್ನ ಕಾಯುತ್ತಿದ್ದಂತಹ ಸಂದರ್ಭದಲ್ಲಿ ಸಾಲು ಸಾಲು ಹಂದಿಗಳು ಆ ಬೆಳೆಯನ್ನ ನಾಶ ಮಾಡುತ್ತವೆ. ಈ ಸಂದರ್ಭ ಬೇಸಾಯಗಾರನು ಅದನ್ನು ಬೇಟೆಯಾಡಿ ಸಾಯಿಸ್ತಾನೆ. ಇದರಿಂದ ಸತ್ತ ಹಂದಿಗಳು ಭೂತಗಳಾಗಿ ಪಂಜುರ್ಲಿ ದೈವವಾಯಿತು ಎಂಬಂತಹ ಪ್ರಾದೇಶಿಕ ಪಾರ್ದನದ ಕಥೆಯಾಗಿದೆ. ಆದರೆ ಪಂಜುರ್ಲಿ ದೈವಗಳು ಕಾಲಕ್ರಮೇಣ ಸತ್ಯದ ದೈವಗಳಾಗಿ ಧರ್ಮ ಕಾಯುವ ಕಾಯಕದಲ್ಲಿ ನಿತ್ಯ ನಿರಂತರ ಭಕ್ತಾದಿಗಳನ್ನ ಕಾಯುತ್ತಾ ಬಂದವು. ಹಾಗೆಯೇ ತುಳುನಾಡ ಕಟ್ಟುಕಟ್ಟಲೆಯಲ್ಲಿ ಕುಟುಂಬ ದೈವಗಳಾಗಿ ನೆಲೆ ನಿಂತವು. ಯಾರು ಏನೇ ತಪ್ಪನ್ನು ಮಾಡಿದರೂ ತಲೆ ತಗ್ಗಿಸಿ ಒಂದು ಸಲ ಮನಸಾರೆ ಕ್ಷಮೆಯನ್ನು ಯಾಚಿಸಿದರೂ ಅದು ಕ್ಷಮೆಯಾದಾತ್ರಿಗಳಾಗಿ ಕಾಯುತ್ತವೆ ಎಂಬಂತಹ ನಂಬಿಕೆ. ಪಂಜುರ್ಲಿ ದೈವ ಧರ್ಮಸ್ಥಳದಲ್ಲಿ ಅನ್ನಪ್ಪ ಸ್ವಾಮಿಯಾಗಿ ಬೇರೆ ಬೇರೆ ಭಾಗದಲ್ಲಿ ನಾನಾ ರೂಪದಲ್ಲಿ ಇಂದಿಗೂ ಆರಾಧನೆಗೊಳ್ತಾ ಇದೆ.
ಕುಟುಂಬದ ದೈವವಾಗಿ, ಊರಿನ ದೈವವಾಗಿ, ಗ್ರಾಮದ ಪ್ರಧಾನ ದೈವವಾಗಿ ಪಂಜುರ್ಲಿ ದೈವ ಆರಾಧನೆಯನ್ನ ಪಡೆಯುತ್ತಾ ಬರ್ತಾ ಇದೆ. ಕುಟುಂಬದೊಳಗಿನ ವ್ಯಾಜ್ಯಗಳನ್ನ, ಸಮಸ್ಯೆಗಳನ್ನ ಪಂಜುರ್ಲಿ ದೈವ ನೇಮ ನಡೆದಂತಹ ಸಂದರ್ಭದಲ್ಲಿ ಎಲ್ಲರನ್ನ ಒಗ್ಗೂಡಿಸಿ ಸಮಸ್ಯೆ ಬಗೆಹರಿಸಿದ ಸಾವಿರಾರು ಜ್ವಲಂತ ಉದಾಹರಣೆಗಳು ಇಂದಿಗೂ ನಮ್ಮ ತುಳುವನಾಡ ಭಾಗದಲ್ಲಿ ಕಾಣಸಿಗ್ತಾ ಇದೆ. ನ್ಯಾಯಾಲಯದಲ್ಲಿ ಬಗೆಹರಿಯದಂತಹ ವ್ಯಾಜ್ಯ ತೀರ್ಮಾನಗಳು ಸಹ ಪಂಜುರ್ಲಿ ದೈವದ ಮೂಲಕ ಬಗೆಹರಿದಂತಹ ಘಟನೆಗಳು ತುಳುನಾಡಿನಲ್ಲಿ ಕಾಣಸಿಗ್ತಾ ಇದೆ. ಕಷ್ಟದಲ್ಲಿದ್ದಾಗ ನೆರವಾಗುವ, ತಪ್ಪಿ ನಡೆದಾಗ ಎಚ್ಚರಿಸುವ, ಸದಾ ಕಾಯುವ ನಂಬಿಕಸ್ಥ ದೈವವಾಗಿ ಪಂಜುರ್ಲಿ ದೈವಾರಾಧಕರ ಹೃದಯದಲ್ಲಿ ನೆಲೆಯಾಗಿದೆ. ಇದು ನಾವು ಕಾಂತಾರ ಸಿನಿಮಾದಲ್ಲೂ ಸಹ ಕಾಣಬಹುದು. ಆದರೆ ಅದರಲ್ಲಿ ಬರುವಂತಹ ಮತ್ತೊಂದು ದೈವವೆಂದರೆ ಅದುವೇ ಕ್ಷೇತ್ರಪಾಲ ಗುಳಿಗ. ಹೌದು, ಇದು ಸಮಾಧಾನಗೊಳ್ಳುವ ದೈವವಲ್ಲ. ಅದರ ಅಸ್ತ್ರ ತ್ರಿಶೂಲವಾದರೂ ಅದರ ಕೆಂಪಾದ ಕೆಂಗಣ್ಣಿನಿಂದ ಇಟ್ಟಂತಹ ದೆಟ್ಟಿಯಿಂದಲೇ ರಕ್ತವನ್ನ ಚಿಮ್ಮಿಸಿ ಕ್ಷಣ ಮಾತ್ರದಲ್ಲೇ ದುಷ್ಟರ ಸಂಹಾರವನ್ನ ನಡೆಸಿಬಿಡುತ್ತೆ. ಇದನ್ನ ನೀವು ಕಾಂತಾರ ಸಿನಿಮಾದ ಕೊನೆಯ 20 ನಿಮಿಷದ ಕ್ಲೈಮ್ಯಾಕ್ಸ್ ದೃಶ್ಯವನ್ನು ಕಂಡಾಗ ನೀವು ತಿಳಿಯಬಹುದು. ಅಲ್ಲಿ ನಾಯಕ ನಟನನ್ನ ದುಷ್ಕರ್ಮಿಗಳು ಹೊಡೆದುರುಳಿಸಿದಾಗ ತಾವು ನಂಬಿದ್ದಂತಹ ರಾಜನ್ ದೈವ ಪಂಜುರ್ಲಿ ಹಾಗೂ ಅಲ್ಲಿ ಕಾಯುವ ಕ್ಷೇತ್ರಪಾಲ ನಾಯಕ ನಟ ಶಿವಿನ ಮೈ ಮೇಲೆ ಬಂದಾಗ ಆಹ್ವಾನೆಯಾಗಿ ನುಡಿಯುವ ನುಡಿ ಎಂತಹವರಿಗೂ ಮೈ ಜುಮ್ಮೆನಿಸುವಂತಹದು. ಎನ್ನೊಲ್ಲ ಏ ಬುಡಿಯೆಂಡಲ ಯಾನು ಬುಡಯೇ ಎಂಬಂತಹ ನುಡಿಯಿಂದ ಇಡೀ ಒಂದು ಸಿನಿಮಾವನ್ನ ಹಿಡಿದಿಟ್ಟುಕೊಳ್ಳುವಂತಹ ಸಂದರ್ಭ ಏನಿದೆ ನೋಡಿ, ಅದು ನಿಜವಾಗ್ಲೂ ಕೂಡ ರೋಮಾಂಚಕವಾಗಿದೆ. ಇನ್ನು ಇಲ್ಲಿ ಒಂದು ಮಾತನ್ನ ಉಲ್ಲೇಖಿಸಲೇಬೇಕು ಸ್ನೇಹಿತರೆ. ಇಷ್ಟೊಂದು ಅದ್ಭುತವಾಗಿ ಈ ದೈವಾರಾಧನೆಯ ಸುಂದರ ದೃಶ್ಯಗಳು ಎಲ್ಲೂ ಧಾರ್ಮಿಕ ಮನಸ್ಸುಗಳಿಗೆ ಚ್ಯುತಿ ಬಾರದ ರೀತಿಯಲ್ಲಿ ಎಲ್ಲೆಯನ್ನು ಮೀರದೆ ಅಚ್ಚುಕಟ್ಟಾಗಿ ನಿರ್ವಹಿಸಲು ನಟ ರಾಜ್ ಬಿ ಶೆಟ್ಟಿಯವರ ಸಹಕಾರ ನೆನಪಿಸಿಕೊಳ್ಳಲೇಬೇಕು. ಇದೇ ಈ ಚಿತ್ರದ ಹೈಲೈಟ್ ಅಂದ್ರೂ ಸಹ ತಪ್ಪಿಲ್ಲ. ಸ್ನೇಹಿತರೆ, ಈ ಬಗ್ಗೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿಯವರು ಸಹ ಸಂದರ್ಶನವೊಂದರಲ್ಲಿ ಉಲ್ಲೇಖಿಸಿದ್ದರು. ಇನ್ನು ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಕೊನೆಯ 20 ನಿಮಿಷದ ಕ್ಲೈಮ್ಯಾಕ್ಸ್ ಸಂದರ್ಭ ದುಷ್ಟರ ಸಂಹಾರಕ್ಕೆ ಬರುವ ಗುಳಿಗ ದೈವದ ಕಥೆಯನ್ನ ಕೇಳಿದ್ರೆ ಮೈ ರೋಮಾಂಚನವಾಗುತ್ತೆ ಎಲ್ಲರದು. ಹೌದು ಸ್ನೇಹಿತರೆ, ಗುಳಿಗನ ತಾಯಿಯ ಹೆಸರು ನೆಲವುಳ್ಳ ಸಂಖ್ಯೆ, ತಂದೆ ಗಾಳಿ ಭದ್ರಕುಮಾರ. ತಾಯಿ ನಲವುಳ್ಳ ಸಂಖ್ಯೆಗೆ ತನ್ನ ಮಗನಿಂದಲೇ ಸಾವು ಎಂದು ಶಾಪವಿರುತ್ತದೆ. ಸಂಖ್ಯೆ ಒಟ್ಟು 24 ಮಕ್ಕಳನ್ನ ಹೊರತಾಳೆ. 25ನೇ ಮಗು ಗರ್ಭದಲ್ಲಿರುವಾಗ ಒಂದು ಘಟನೆ ನಡೆಯುತ್ತೆ. ಆ ಮಗುವೇ ಗುಳಿಗ. ಗುಳಿಗ ತಾಯಿಯ ಗರ್ಭದಲ್ಲಿರುವಾಗ ತನಗೆ ಹಸಿವು, ತಾನು ಎಲ್ಲಿಂದ ಹೊರಗೆ ಬರಲಿ ಅಂತ ಕೇಳ್ತಾನೆ. ದೇವರು ತಾಯಿಯ ಗರ್ಭದಿಂದ ಹೊರಬರಲು ಒಂದು ದಾರಿಯನ್ನು ತೋರಿಸಿದ್ದಾರಲ್ಲ ಮಗ, ಆ ದಾರಿಯಿಂದಲೇ ಬಾ ಅಂತ ಹೇಳಿ ತಾಯಿ ಗುಳಿಗನಿಗೆ ಹೇಳ್ತಾನೆ. ಆದ್ರೆ ಗುಳಿಗ ಅಲ್ಲಿಂದ ಹೊರಬರಲು ಒಪ್ಪುವುದಿಲ್ಲ. ಅದಕ್ಕೆ ತಾಯಿ ನೆಲವುಳ್ಳ ಸಂಖ್ಯೆ ಹೇಳ್ತಾಳೆ, ಮಗನೇ, ಹೊಟ್ಟೆಯನ್ನು ಸೀಡಿ ಹೊರಗೆ ಬಂದರೆ ತಾಯಿಯನ್ನು ಕೊಂದ ಶಾಪ ನಿನಗೆ ಅಂಟಿಕೊಳ್ಳುತ್ತೆ. ಬೆಣ್ಣನ್ನು ಸೀಡಿ ಹೊರಗೆ ಬಂದರೆ ಬೆಣ್ಣ ಹಿಂದೆ ಬಂದ ತಮ್ಮ ಅಂತ ಹೇಳಿ ಅಂದ್ಕೊಳ್ತಾರೆ. ಹೀಗಾಗಿ ಎಲ್ಲಿಂದ ಬರಬೇಕು ಎಂದು ನೀನೇ ಯೋಚಿಸು ಅಂತ ಹೇಳಿ ಗರ್ಭದಲ್ಲಿರುವಂತಹ ತನ್ನ ಮಗನಿಗೆ ನೆಲವುಳ್ಳ ಸಂಖ್ಯೆ ತಾಯಿ ಹೇಳ್ತಾಳೆ. ಅದಕ್ಕೆ ಗುಳಿಗ, ಅಮ್ಮ ಭಯಪಡಬೇಡ, ಒಂದು ಬಂಗಾರದ ಹರಿವಾಣ ತೆಗೆದುಕೊಂಡು ಬಾ, ನಿನ್ನ ಬಲಭಾಗದ ಮೊಲೆಯನ್ನ ಸೀಳಿ ಹೊರಗೆ ಬರುತ್ತೇನೆ ಎಂದು ಹೇಳ್ತಾನೆ. ಇದು ಗುಳಿಗನ ಜನನದ ಕಥೆ. ಭೂಮಿಗೆ ಬರ್ತಾ ಇದ್ದ ಹಾಗೆ ಆತನಿಗೆ ಹಸಿವನ್ನು ತಾಳೋದಕ್ಕೂ ಆಗೋದಿಲ್ಲ. ಹಸಿವನ್ನು ತಾಳಲಾಗದೆ ಗುಳಿಗ ಜನ್ಮ ಕೊಟ್ಟ ತಾಯಿಯನ್ನೇ ಕೊಂದು ತಿಂತಾನೆ. ಕರುಳನ್ನು ಜನಿವಾರದಂತೆ ಹಾಕಿಕೊಳ್ತಾನೆ. ರಕ್ತವನ್ನು ಎಣ್ಣೆಯಂತೆ ತಲೆಗೆ ಹಚ್ಚಿಕೊಳ್ತಾನೆ. ತಾಯಿಗೆ ಹೀಗೆ ಆಗುವುದಕ್ಕೆ ಶಿವನ ಶಾಪವೇ ಕಾರಣ ಅಂತ ನಿಮ್ಗೂ ಗೊತ್ತಿರಬಹುದು ಸ್ನೇಹಿತರೆ. ಹೌದು, ಮಗನಿಂದಲೇ ಸಾವು ಎಂಬಂತಹ ಶಾಪವನ್ನು ನೆಲವುಳ್ಳ ಪಡೆದಿದ್ದಳು. ಇನ್ನು ಗುಳಿಗನ ವಿಚಾರಕ್ಕೆ ಬರುವುದಾದರೆ, ತಾಯಿಯನ್ನ ಕೊಂದು ತಿಂದರೂ ಸಮಾಧಾನಗೊಳ್ಳದಂತಹ ಗುಳಿಗ ಕೊನೆಗೆ ತಂದೆಯ ಮೂಳೆಯನ್ನು ಸಹ ಮುರಿದು ಕೋಲಾಟವನ್ನ ಆಡ್ತಾನೆ. ಇಷ್ಟೆಲ್ಲ ಆಗುವಾಗ ಗುಳಿಗನ ಅಬ್ಬರಕ್ಕೆ ಇಡೀ ದೇವಲೋಕವೇ ನಲುಗಿ ಹೋಗಿರುತ್ತೆ. ಆಗ ನಾರಾಯಣ ದೇವರು ಗುಳಿಗನ ಹಸಿವು ಹಾಗೂ ಆತನ ಆವೇಶವನ್ನ ಕಂಡು ತಮ್ಮ ಲೋಕಕ್ಕೆ ಆತನನ್ನ ಕರೆಸಿಕೊಳ್ತಾರೆ. ಅಲ್ಲಿಯೂ ಗುಳಿಗನ ನಿವೇದನೆ ಒಂದೇ, ನನಗೆ ಹಸಿವಾಗ್ತಾ ಇದೆ, ನನಗೆ ಅನ್ನ ನೀರು ಕೊಡಿ ಎಂದು. ಆಗ ನಾರಾಯಣ ದೇವರು 1000 ಆನೆ 1000 ಕುದುರೆಗಳನ್ನ ಕೊಂದು ತಿನ್ನಲು ಕೊಡ್ತಾರೆ. ಆದರೂ ಆತನ ಹಸಿವು ನೀಗೋದಿಲ್ಲ. ಕೊನೆಗೆ ನಾರಾಯಣ ದೇವರು ತಮ್ಮ ಕಿರುಬೆರಳನ್ನೇ ಗುಳಿಗನಿಗೆ ಹಸಿವು ನೀಗಿಸಲು ಕೊಡ್ತಾರೆ.
ದಿನೇ ದಿನೇ ನಾರಾಯಣ ದೇವರ ರಕ್ತ ಹೀರಿ ಗುಳಿಗ ಅವರನ್ನ ಕ್ಷೀಣವಾಗಿಸಿ ಬಿಡ್ತಾನೆ. ಈ ರೀತಿಯಾದಾಗ ಲಕ್ಷ್ಮೀದೇವಿಯು ಮರುಕುಗೊಂಡು ಇನ್ನು ತನ್ನಿಂದ ಸಾಧ್ಯವಿಲ್ಲ, ಆತನನ್ನ ಭೂಮಿಗೆ ಕಳುಹಿಸಿ ಅಥವಾ ಯಾವುದಾದ್ರೂ ರೀತಿಯಲ್ಲಿ ಆತನಿಗೆ ಒಂದು ಮೋಕ್ಷವನ್ನ ನೀಡಿ ಅಂತ ಕೇಳಿದಾಗ ನಾರಾಯಣ ದೇವರು ಗುಳಿಗನನ್ನ ಇನ್ನು ಹೀಗೆ ಬಿಟ್ರೆ ಇಡೀ ಭೂಮಂಡಲವೇ ನಾಶವಾಗುವುದರಲ್ಲಿ ಸಂಶಯವಿಲ್ಲ ಎಂದೆನಿಸಿ ಆತನಿಗೆ ವರವನ್ನ ನೀಡಿ ಗುಳಿಗನನ್ನ ದೈವೀ ಸ್ವರೂಪವನ್ನಾಗಿಸಿ ಭೂಲೋಕಕ್ಕೆ ಕಳುಹಿಸ್ತಾರೆ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರಬಹುದು, ಗುಳಿಗ ದೈವವು ಕ್ಷೇತ್ರ ರಕ್ಷಣಾ ದೈವ ಎನ್ನುವುದಕ್ಕೆ ಹಲವಾರು ಪುರಾವೆಗಳನ್ನು ಒದಗಿಸಬಹುದು. ತುಳುನಾಡ ಜನರು ನಂಬಿಕೊಂಡು ಬರುವಂತಹ ಮಾರ್ನಮಿಕಟ್ಟೆಯ ದೇವಿಯ ಸನ್ನಿಧದಲ್ಲಿ ಆಯ್ಗುಳಿಗ ಅಥವಾ ಐಗುಳಿಗ ಎಂದು ನಂಬಿಕೊಂಡು ಬಂದ ದೈವವೇ ಈ ಗುಳಿಗ. ಯಕ್ಷ ಆಧಾರವಾಗಿ ಆದಿಶಕ್ತಿ ಪಾರ್ವತಿ ದೇವಿ ಸಪ್ತ ಕನ್ನಿಕೆಯರ ರೂಪ ತಾಳಿ ಭೂಲೋಕ ಸಂಚಾರಕ್ಕೆ ಹೊರಟಾಗ ಕರ್ಮಭೂಮಿಗೆ ಬರಲು ಸುರಗಂಗೆಯ ಮಾರ್ಗವಾಗಿ ಪಯಣವನ್ನ ಆರಂಭಿಸ್ತಾರೆ. ಆಗ ಶಿವಗಣದಲ್ಲಿದ್ದಂತಹ ಈ ಗುಳಿಗನನ್ನ ನಾವಿಕನನ್ನಾಗಿ ನಿಯಮಿಸಿ ಶಿವಗಂಗೆಯಿಂದ ಹೊರಟು ಸಪ್ತ ಸಾಗರವನ್ನ ದಾಟಿ ಪವಿತ್ರವಾದ ಪರಶುರಾಮ ಸೃಷ್ಟಿ ತುಳುವ ನಾಡಿಗೆ ಬರುವಾಗ ಇಲ್ಲಿಯ ಪವಿತ್ರತೆಯನ್ನ ಕಂಡಂತಹ ವಿವಿಧ ಸ್ಥಳಗಳಲ್ಲಿ ಲಿಂಗರೂಪಿಯಾಗಿ ದೇವಿ ಕೊನೆ ನಿಲ್ಲುತ್ತಾಳೆ ಎಂಬಂತಹ ವಿಚಾರ ಇದೆ. ಆವಾಗ ಸ್ವಾಮಿ ಭಕ್ತಿ ಗುಳಿಗನಿಗೆ ತಾನಿರುವ ಕಡೆಯಲ್ಲಿ ಕ್ಷೇತ್ರ ರಕ್ಷಕನಾಗಿ ನೀನು ನಿಲ್ಲು ಎಂದು ಹೇಳಿ ಅಪ್ಪಣೆ ನೀಡ್ತಾಳೆ. ಈ ಹಿನ್ನೆಲೆಯಲ್ಲೂ ದೇವಿಯ ಸನ್ನಿಧಾನದ ಕ್ಷೇತ್ರಪಾಲವನ್ನ ಗುಳಿಗ ಎಂದು ನಂಬುತ್ತಾರೆ. ಇನ್ನು ಗುಳಿಗನ ಆಹಾರ ಆಚಾರಗಳನ್ನೆಲ್ಲ ವಿಚಿತ್ರವಾದದ್ದು. ಆತನನ್ನ ಅಂಬರಮಲ್ಲೆ ಬಯಕುನ ಸಂಚಾರ ದೈವ ಅಂತ ಹೇಳಿ ನಂಬ್ತಾರೆ. ಮಧುಮಾಂಸವನ್ನ ಬಯಸುವವರು ಧೂರ್ತ ದೈವ ಎಂದು ಕೂಡ ನಂಬ್ತಾರೆ, ಗುಳಿಗನಿಗೆ ಹೇಳ್ತಾರೆ. ಇವನ ಕೃಪೆಯನ್ನ ಪಡೆಯಲು ನಂಬಿಕೆ ವರ್ಗದವರು ಬಂಟಕೋಳಿಯ ಹರಕೆಯನ್ನು ಸಹ ಹೇಳ್ತಾರೆ. ಹರಕೆಯ ಕೋಳಿಗಳನ್ನ ಹಸಿಯಾಗಿಯೇ ಕೊಂದು ರಕ್ತ ಹೀರಿ ಮಾಂಸ ತಿನ್ನುವ ದೈವ ಇದಾಗಿದೆ. ಈ ಹರಕೆಯ ಫಲವಾಗಿ ಹೊರಗಿರುವ ಸಾಕು ಪಶು ಪಕ್ಷಿಗಳನ್ನು ಮತ್ತು ನಂಬಿದವರನ್ನ ಹೊರಗಿನ ಕೆಟ್ಟ ಶಕ್ತಿಗಳು ಬಾಧಿಸದಂತೆ ರಕ್ಷಣೆ ಕೊಡುತ್ತೇನೆ ಎಂಬುದು ನಂಬಿಕೊಂಡು ಬಂದಿರುವವರ ದೃಢ ವಿಶ್ವಾಸ. ಭಕ್ತ ಜನರನ್ನ ಒಟ್ಟುಗೂಡಿಸಿ ಗಡುಪಾಡಿಗೆ ಹೋಗಿ ಮಾರಿಯಮ್ಮಳಿಗೆ ಭೇಟಿ ನೀಡಿ ಅವಳಿಗೆ ಸಲ್ಲುವ ದ್ರವ್ಯಗಳನ್ನು ಸಹ ಅರ್ಪಿಸಿ ಅವಳ ಕೃಪೆಯನ್ನ ಯಾಚಿಸಿ ಮಾರಿದಂಡು ಎದೆಕೊರ್ಪಿನ ದೈವವಾಗಿ ರೋಗ ರುಜಿನದಿಂದ ಊರನ್ನು ಪಾರು ಮಾಡುವ ದೈವವೆಂದು ಸಹ ನಂಬಿಕೊಂಡು ಬಂದಿರುವ ದೈವಶಕ್ತಿ ಗುಳಿಗ. ತನ್ನ ಕಲೆಯ ಕಾಣಿಕದ ಮೂಲಕ ಜಾಗಿಯ ಹೆಸರನ್ನ ತನ್ನ ಹೆಸರಿನೊಂದಿಗೆ ವಿಶೇಷವನ್ನಾಗಿ ಪಡೆದ ಒಡೆಯನಿಗೆ ಅಂದರೆ ಶಿವದೂತನಿಗೆ ನಂಬಿ ಬಂದಂತಹ ಭಕ್ತರಿಗೆ ದಾತನಾಗಿ ಒಡತಿಯ ನಮ್ರ ಸೇವಕನಾಗಿ ಇಂದಿಗೂ ದುಷ್ಟ ಜನರ ಎದೆ ನಡಗಿಸುವ ಭಕ್ತರ ಎದೆಯಾಂತರಾಳದ ಆಸೆಗಳನ್ನು ಪೂರೈಸುವ ಶಕ್ತಿ ದೈವವಾಗಿ ಮೆರೆಯುತ್ತಿರುವ ದೈವವೇ ಗುಳಿಗ ಅಂದರೆ ತಪ್ಪಾಗಲಾರದು. ಗುಳಿಗ ದೈವ ಕೆಲವೊಂದು ಕಡೆ ಇತರ ದೈವಗಳೊಡನೆ ಇದ್ದರೆ ಮತ್ತೊಂದೆಡೆ ಕ್ಷೇತ್ರ ಪಾಲಕನಾಗಿ ಇರ್ತಾನೆ. ಗುಡ್ಡ ಪ್ರದೇಶ ಅಥವಾ ಮನೆಯ ಹೊರಭಾಗದಲ್ಲಿ ಕಲ್ಲು ಪ್ರತಿಷ್ಠಾಪನೆ ಮಾಡಿ ಗುಳಿಗ ದೈವವನ್ನ ಆರಾಧಿಸಲಾಗುತ್ತೆ. ಮನೆಗೆ ಸಂಬಂಧಿಸಿದ ಜಾಗವನ್ನ ಗುಳಿಗ ಕಾಪಾಡುತ್ತಾನೆ ಎನ್ನುವಂತಹ ನಂಬಿಕೆ ಇಂದಿಗೂ ತುಳುವರಲ್ಲಿದೆ. ಆ ನಂಬಿಕೆ ಇಂದಿಗೂ ವಿವಿಧ ನಿದರ್ಶನ ಕಾರಣಿಕ ಶಕ್ತಿಯ ಮೂಲಕ ನಿಜವಾಗ್ತಾ ಇದೆ. ತುಳುವರ ಅತಿ ನಂಬಿಕೆಯ ದೈವಾರಾಧನೆಯನ್ನ ಪ್ರಮುಖ ಆಶಯವನ್ನಾಗಿಸಿಕೊಂಡು ರಚಿಸಿರುವಂತಹ ಇನ್ನು ಕಾಂತಾರ ಚಿತ್ರಕ್ಕೆ ಸಿನಿ ಪ್ರೇಮಿಗಳು ಇದೀಗ ಸಂಪೂರ್ಣವಾಗಿ ಮನಸೋತಿದ್ದಾರೆ. ರಿಷಬ್ ಶೆಟ್ಟಿಯವರ ಅಮೋಘ ನಿರ್ದೇಶನ ಮತ್ತು ನಟನೆಗೆ ಜನ ಬಹುಪರಾಕ್ ಎಂದು ಶ್ಲಾಘಿಸಿದ್ದಾರೆ. ನಾ ಮೊದಲೇ ತಿಳಿಸಿದ್ದೆ, ಕಾಂತಾರ ಒಂದು ಸಿನಿಮಾವೇ ಹೌದು. ಇದು ಕೇವಲ ಚಿತ್ರ ಅಲ್ಲ, ಅದೊಂದು ವಿಶಿಷ್ಟವಾದ ಅನುಭವ ಅಂತ ಹೇಳಿ ಚಿತ್ರದ ಕಂಡಂತಹ ಪ್ರೇಕ್ಷಕರಿಗೆ ಖುದ್ದಾಗಿ ಸರ್ಟಿಫಿಕೇಟ್ ನೀಡಿದ್ದಾರೆ. ತುಳುವನಾಡಿನ ಜನರ ನಂಬುಗೆಯ ಪಂಚುರ್ಲಿ ದೈವ ಗುಳಿಗ ದೈವದ ಕಾರಣಿಕತೆಯನ್ನ ಬಿಂಬಿಸುವಂತಹ ಕಾಂತಾರ ಚಿತ್ರ ದೈವಾರಾಧನೆ ಮಾಡುವ ಪ್ರತಿಯೊಬ್ಬನಲ್ಲೂ ಸಹ ಭಯ ಭಕ್ತಿಯನ್ನ ಉದ್ದೀಪನಗೊಳಿಸಿದೆ. ತುಳುವನಾಡಿನ ಭಾಗಶಃ ಎಲ್ಲಾ ಮನೆಮನಗಳನ್ನ ಆವರಿಸಿರುವಂತಹ ಪಂಜುರ್ಲಿ ಗುಳಿಗ ದೈವದ ಮಹಿಮಾನ್ವಿತ ಶಕ್ತಿಯನ್ನ ಕಾಂತಾರ ಚಿತ್ರದಲ್ಲಿ ಅದ್ಭುತವಾಗಿ ವಿವರಿಸಿದ್ದಾರೆ. ಕಾಂತಾರ ಚಿತ್ರದಲ್ಲಿ ಈ ಎರಡೂ ದೈವಗಳ ಶಕ್ತಿಯನ್ನ ಅದ್ಭುತವಾಗಿ ತೋರಿಸಲು ಆಗಿದೆ. ಕ್ಷೇತ್ರಪಾಲನಾಗಿ ಗುಳಿಗ ಪ್ರದೇಶವನ್ನ ರಕ್ಷಣೆ ಮಾಡುವ ರೀತಿ, ಪಂಜುರ್ಲಿ ದೈವ ಭಕ್ತರಿಗೆ ಅಭಯ ನೀಡುವ ಪರಿ ಕಾಂತಾರ ಚಿತ್ರದಲ್ಲಿ ಅದ್ಭುತವಾಗಿ ಸೆರೆಯಾಗಿದೆ. ಕಾಂತಾರ ಚಿತ್ರದ ರೀತಿಯೇ ಹಲವು ಸತ್ಯ ಘಟನೆಗಳು ತುಳುನಾಡಿನಲ್ಲಿ ನಡೆದಿದೆ. ತುಳುವರ ಮನಸೂರೆಗೊಳಿಸಿದಂತಹ ಕಾಂತಾರ ಚಿತ್ರ ತುಳು ಸಂಸ್ಕೃತಿ ದೈವಾರಾಧನೆಯ ಶಕ್ತಿ ಅರಿಯದವರಿಗೂ ಅರಿಯುವ ಉತ್ಸಾಹವನ್ನ ತಂದುಕೊಟ್ಟಿದೆ ಅಂದ್ರೆ ತಪ್ಪಾಗಲಾರದು. ಸ್ನೇಹಿತರೆ, ಇದು ಕಾಂತಾರ ಚಿತ್ರದಲ್ಲಿ ನಾನು ಕಂಡಂತಹ ಒಂದು ಅದ್ಭುತ ಚಿತ್ರಣ.
ಸ್ನೇಹಿತರೆ, ಅದೇನೇ ಇರಲಿ, ಕಾಂತಾರ ಚಿತ್ರದ ಮುಖೇನ ನಮ್ಮ ತುಳುವನಾಡ ಸಂಸ್ಕೃತಿ ಗೆದ್ದಿದೆ ಅಂದರೆ ತಪ್ಪಾಗಲಾರದು. ಇಂಥ ಹಲವು ಚಿತ್ರಗಳು ಮತ್ತಷ್ಟು ಬರಲಿ ಅನ್ನುವಂತಹ ಆಶಯದೊಂದಿಗೆ ಇವತ್ತಿನ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.